ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಹಿಷಮರ್ಧಿನಿ ಲ್ಯಾಂಡ್ ಲಿಂಕ್ಸ್ ಕಡಿಯಾಳಿ ಹಮ್ಮಿಕೊಂಡ ಮುತ್ತು ಕೃಷ್ಣ ವಿಡಿಯೋ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಕಡಿಯಾಳಿಯ ಕಾತ್ಯಾಯಿನಿ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಪರ್ಧಾ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಆನ್ಲೈನ್ ಮೂಲಕ ಮುತ್ತು ಕೃಷ್ಣ ವಿಡಿಯೋ ಸ್ಪರ್ಧೆಯನ್ನ ಆಯೋಜಿಸಲಾಗಿದ್ದು 100ಕ್ಕೂ ಅಧಿಕ ವಿಡಿಯೋಗಳು ಬಂದಿದ್ವು. ಅದನ್ನ ತೀರ್ಪುಗಾರರು ನೋಡಿ ಉತ್ತಮವಾಗಿದ್ದ 3 ವಿಡಿಯೋಗಳನ್ನು ಆಯ್ಕೆ ಮಾಡಿ ವಿಜೇತರನ್ನಾಗಿ ಘೋಷಿಸಿದ್ದಾರೆ. ಮೊದಲ ಬಹುಮಾನವನ್ನ ಹಿರಣ್ಮಯಿ ಭಟ್, 2ನೇ ಬಹುಮಾನವನ್ನ ಸಾನ್ವಿ ಸಂತೋಷ್ ಹಾಗೂ 3ನೇ ಬಹುಮಾನವನ್ನ ರಿತುಶ್ರೀ ಪಡೆದುಕೊಂಡಿದ್ದು, ವಿಜೇತ ಕಂದಮ್ಮಗಳಿಗೆ ಫಲಕದ ಜೊತೆಗೆ ಪ್ರಥಮ ಸ್ಥಾನಕ್ಕೆ 3,000 ರೂಪಾಯಿ ನಗದು, 2ನೇ ಸ್ಥಾನಕ್ಕೆ 2,500 ಹಾಗೂ 3ನೇ ಬಹುಮಾನಕ್ಕೆ 1,500 ರೂಪಾಯಿ ನಗದು ನೀಡಿ ಗೌರವಿಸಲಾಯಿತು. ಮಾತ್ರವಲ್ಲದೆ ಭಾಗವಹಿಸಿದ ಎಲ್ಲಾ ಪುಟಾಣಿಗಳಿಗೆ ಸ್ಮರಣಿಕೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕಡಿಯಾಳಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ವಿಜಿ ಬೈಕಾಡಿ ಅವರು, ಇದೊಂದು ಉತ್ತಮ ಕಾರ್ಯಕ್ರಮ. ಕೊರೋನಾ ಸಂದರ್ಭದಲ್ಲಿ ವಿಡಿಯೋ ಮುತ್ತು ಕೃಷ್ಣ ಸ್ಪರ್ಧೆ ಆಯೋಜನೆ ಮಾಡುವ ಆಲೋಚನೆ ಬಂದಿದ್ದು ನಿಜಕ್ಕೂ ಶ್ಲಾಘನೀಯ. ಇದರಿಂದಾಗಿ ಮುತ್ತು ಕೃಷ್ಣ ಸ್ಪರ್ಧೆಯೂ ಆಯಿತು, ಕೊರೋನಾದಿಂದಾಗಿ ಜಾಗೃತಿ ವಹಿಸಿಕೊಂಡ ಹಾಗೆಯೂ ಆಯಿತು ಅಂತ ಹೇಳಿದರು. ನಗರಸಭಾ ಸದಸ್ಯ ರಮೇಶ್ ಕಾಂಚನ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಸಂಘಟಕ ಹಾಗೂ ಮಹಿಷಮರ್ಧಿನಿ ಲ್ಯಾಂಡ್ ಲಿಂಕ್ಸ್ನ ಪ್ರವರ್ತಕರಾದ ಭಾಸ್ಕರ್ ಶೇರಿಗಾರ್ ಮಾತನಾಡಿ, ಯಾವುದೇ ಧರ್ಮ ಜಾತಿ ಎಂದು ನೋಡದೆ ಇಲ್ಲಿಯವರೆಗೆ ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ. ನನಗೆ ಯಾವುದೇ ರಾಜಕೀಯಕ್ಕೆ ಸೇರುವ ಹಂಬಲ ಇಲ್ಲ. ನಾನು ಕಷ್ಟದಿಂದ ಮೇಲೆ ಬಂದಿದ್ದೇನೆ. ಆದ್ರಿಂದ ಬೇರೆಯವರ ಕಷ್ಟ ನನಗೆ ಗೊತ್ತು. ಆ ಕಾರಣದಿಂದಾಗಿ ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಡವರ ಕಷ್ಟಕ್ಕೆ ಸ್ಪಂದಿಸುವುದು ನನಗೆ ನೆಮ್ಮದಿ ತರುತ್ತೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ದುಡಿದ ಆಶಾ ಕಾರ್ಯಕರ್ತರಾದ ವಿದ್ಯಾ, ಉಮಾ, ಗಾಯತ್ರಿಯವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಉದ್ಯಮಿ ಹರ್ಷ ಸಾಲ್ಯಾನ್, ತೀರ್ಪುಗಾರರಾದ ಡಾ ವಿನುತಾ ಭಟ್, ಪ್ರಕಾಶ್, ಸುರೇಶ್ ಉಪಸ್ಥಿತರಿದ್ದರು. ಕೀರ್ತೇಶ್ ಮಾಲಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.